ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರರೇ, ವಿಷಕಾರಕ ಹಾವುಗಳನ್ನು ನಾವು ನೋಡಿದ್ದೇವೆ. ವಿಷಕಾರಕ ಹಾವೊಂದು ಕಚ್ಚಿದ್ರೆ ನಮ್ಮ ಜೀವನಕ್ಕೆ ಅಪಾಯ. ಮನುಷ್ಯರೆಲ್ಲರೂ ಇವತ್ತು ನಾವು ಇಡೀ ಸಮಾಜ ನಾವು ನೋಡ್ತೀವಿ, ಈ ವಿಷಕಾರಕ ಹಾವುಗಳನ್ನು ತನ್ನ ಜೇಬಲ್ಲಿಟ್ಟುಕೊಂಡು ಇವತ್ತು ಬದುಕ್ತಾ ಇದ್ದೀವಿ ನಾವು. ಜೇಬಲ್ ಅಂದರೆ ಜೇಬಲ್ಲೆಲ್ಲ ನಮ್ಮ ಹೃದಯದಲ್ಲಿ. ಲೋಕದಲ್ಲಿ ವಿಷಕಾರಕ ಹಾವು ಯಾವುದು ಬೇರೆ ಏನಲ್ಲ, ಪಾಪ. ಈ ಪಾಪ ಎಂಬ ವಿಷಕಾರಕ ಹಾವನ್ನು ಹಿಡಿದುಕೊಂಡು ನಾವು ಬದುಕುತ್ತಾ ಇದ್ದೇವೆ. ಯಾವಾಗ ಅದು ಕಚ್ಚುತ್ತೆ, ಯಾವಾಗ ಅದು ನನ್ನನ್ನು ನಾಶ ಮಾಡುತ್ತೆ ನಮಗೆಲ್ಲರಿಗೂ ಗೊತ್ತಿಲ್ಲ. ದೇವರ ವಾಕ್ಯ ಕೇಳೋಣ, ದೇವರ ವಾಕ್ಯ ಧ್ಯಾನಿಸೋಣ. ಇವತ್ತು ದೇವರ ವಾಕ್ಯ ನಮಗೆ ಇದರ ಬಗ್ಗೆ ಜ್ಞಾನ ನೀಡುತ್ತೆ. ಯಾವ ರೀತಿಯಲ್ಲಿ ಈ ಪಾಪ ಎಂಬುದು ವಿಷಕಾರಕ ಎಷ್ಟು ಹಾನಿ ನಮ್ಮ ಜೀವನಕ್ಕೆ ಅದನ್ನು ಮಾಡುತ್ತೆ, ಇದ್ರ ಬಗ್ಗೆ ತಿಳಿದು ನಾವೆಲ್ಲರೂ ಒಳ್ಳೆ ಜೀವನವನ್ನು ನಡೆಸಲು, ಪಾಪರಹಿತ ಜೀವನ ನಡೆಸಲು ದೇವವಾಕ್ಯದ ಮೂಲಕ ನಾವು ಪ್ರೇರಣೆಯನ್ನು ಪಡೆಯೋಣ. ಇವತ್ತಿನ ದೇವರ ವಾಕ್ಯ ಸಿರಾಕನ ಗ್ರಂಥದಿಂದ ಆರಿಸಲಾಗಿದೆ. ಅಧ್ಯಾಯ 21 ವಾಕ್ಯ 1ರಿಂದ ನಾವು ಓದೋಣ. ದೇವರ ವಾಕ್ಯ ಹೇಳುತ್ತೆ, 21ನೇ ಅಧ್ಯಾಯ ವಾಕ್ಯ 1, ಮಗನೇ, ಪಾಪ ಮಾಡಿರುವೆಯೋ ಪುನಃ ಮಾಡಬೇಡ. ಹಳೆಯ ಪಾಪಗಳಿಗಾಗಿ ಕ್ಷಮೆಯನ್ನು ಬೇಡಿಕೋ. ಮಗನೇ, ಪಾಪ ಮಾಡಿರುವೆಯೋ ಪುನಃ ಮಾಡಬೇಡ. ದೇವರ ವಾಕ್ಯ ಹೇಳ್ತೆ. ಯಾಕೆ? ಪಾಪ ಅಂದರೆ ಏನಂತ ಗೊತ್ತು ನಮಗೆ. ನಿನ್ನೆಷ್ಟೇ ನಾನು ಸಂಜೆ ಟಿ ವಿಯನ್ನು ವೀಕ್ಷಿಸ್ತಾ ಇದ್ದೆ. ಇದೇ ನಮ್ಮ ಕರ್ನಾಟಕದಲ್ಲಿ ಒಂದು ಕಡೆ ಒಬ್ಬಳು ಹೆಣ್ಣು ಮಗಳು ಕೆಲ ಸಮಯದಿಂದ ಮದುವೆ ಆಗಿದ್ದಷ್ಟೇ, ಸ್ವಲ್ಪ ಸಮಯ ಆಯಿತಷ್ಟೇ. ಮದುವೆ ಆದ ಈ ಹೆಣ್ಣು ಮಗಳು ಒಬ್ಬ ಪ್ರಿಯಕರನ್ನ ಇಟ್ಟುಕೊಂಡಿದ್ದಳು. ಪಾಪಿ ಜೀವನವನ್ನೋಡು ನಡೆಸ್ತಿದ್ದಳು. ಏನಾಯಿತು? ಈ ಪಾಪ ಅವಳನ್ನು ಎಲ್ಲಿಗೆ ಕೊಂಡೊಯ್ದಿತ್ತಂದರೆ, ತನ್ನ ಗಂಡನು ತನ್ನ ಜನ್ಮದಿಂದ ಆಚರಣೆ ಅವನು ಹಮ್ಮಿಕೊಂಡಿದ್ದನು. ಜನ್ಮದಿನ ಆಚರಣೆಯನ್ನು ಮುಗಿಸಿದ ಮೇಲೆ ಈ ಪ್ರಿಯಕರ ಸ್ನೇಹಿತನ ರೂಪದಲ್ಲಿ ಬಂದು ಇವಳ ಗಂಡನನ್ನೇ ಕೊಂದು ಬಿಟ್ಟ. ಈ ಸಂಚು ಮಾಡಿದವಳ ಯಾರು? ಹೆಂಡತಿ ಗಂಡನನ್ನೇ ಕೊಲ್ಲಿಸಿದಳು. ಎಂಥ ಪಾಪ ನೋಡಿ! ಪಾಪ ಯಾವ ರೀತಿಯಲ್ಲಿ ಮನುಷ್ಯನಲ್ಲಿ ಕೆಲಸ ಮಾಡುತ್ತೆ ನೋಡಿ. ಪಾಪ ಯಾವ ರೀತಿಯಲ್ಲಿ ಮನುಷ್ಯನ ಜೀವನ ನಾಶ ಮಾಡುತ್ತೆ ನೋಡಿ. ಪಾಪ ಎಂಬುದು ನಮ್ಮ ಜೀವನದಲ್ಲಿ ಒಂದು ವಿಷಕರ ಹಾವಿದ್ದಂತೆ. ಈ ವಿಷಕರ ಹಾವು ನಾವು ಜೇಬಿನಲ್ಲಿ ಇಟ್ಟುಕೊಂಡಿದ್ದೇವೆ.
ಯಾವಾಗ ಅದು ಕಡಿಯುತ್ತೆ, ಯಾವುದು ನಮ್ಮನ್ನು ಸಾಯಿಸುತ್ತೆ ಎಂಬುದು ನಮಗೆ ಗೊತ್ತಿಲ್ಲ. ನಾವು ಅದರೊಟ್ಟಿಗೆ ಬದುಕುತ್ತಿದ್ದೇವೆ. ಈ ಅಪಾಯದ ಬಗ್ಗೆ ದೇವರ ವಾಕ್ಯ ನಮ್ಮ ಎಚ್ಚರಿಸ್ತಿದೆ. ಮಗನೇ, ಪಾಪ ಮಾಡಿರುವೆಯಾ? ಪಾಪ ಮಾಡಿರುವೆಯಾ? ಪಾಪ ಎಂಬ ಸಾವನ್ನು ತಂದುಕೊಂಡಿರುವೆಯಾ? ನಿನ್ನಲ್ಲಿ ಇಟ್ಟುಕೊಂಡಿರುವೆಯಾ? ಮಗ, ಈ ಪಾಪ ಎಂಬ ಹಾವನ್ನು ಬಿಟ್ಟು ಬಿಡು, ಬಿಟ್ಟು ಬಿಡು. ಅದನ್ನು ಪುನಃ ಮಾಡಬೇಡ. ಈ ಹಾವು ನಿನ್ನನ್ನು ಕಡಿದಿದೆ, ಈ ಕಡಿದ ಹಾವನ್ನು ಪುನಃ ಇಟ್ಕೊಳ್ಬೇಡ. ಯಾವಾಗ ಪುನಃ ಕಡಿಯುತ್ತೆ ನಿನಗೆ ಗೊತ್ತಿಲ್ಲ. ಎಷ್ಟೋ ಬಾರಿ ನಿನ್ನನ್ನು ಕಚ್ಚಿ ಅದನ್ನು ಸಾಯಿಸ್ಬೋದು, ನಿನ್ನನ್ನು ಸಾಯಿಸ್ಬೋದು. ಅಪಾಯಕಾರಿ. ಪಾಪವೆಂದರೆ ಇದೇ ಸಹೋದರ ಸಹೋದರರೇ. ಒಬ್ಬ ಮನುಷ್ಯನ ಹೃದಯದಲ್ಲಿ ಪಾಪವನ್ನು ನೆಲೆಸಿಕೊಂಡಿದ್ದರೆ ಅದು ಯಾವ ರೀತಿಯಲ್ಲಿ ಆತನ ಮನಸ್ಸಿಗೆ ಕತ್ತಲೆಯನ್ನು ತರುತ್ತೆ, ಯಾವಾಗ ಈ ಮನುಷ್ಯನಲ್ಲಿ ದ್ವೇಷ ತರುತ್ತೆ, ಆವೇಶಗಳಿಗೆ ಒಳಗಾಗಿಸುವಂತೆ ಮಾಡುತ್ತೆ. ಈ ಪಾಪ ಒಂದು ದಿನ ಆ ಮನುಷ್ಯನನ್ನು ಸಾಯಿಸಲಬಹುದು, ಇತರನ ಸಾಯಿಸಲಬಹುದು. ಪಾಪ ಮನುಷ್ಯನಲ್ಲಿ ಇದ್ದರೆ ಕೆಟ್ಟ ಆಲೋಚನೆಗಳು ಬರ್ತಾ ಇರ್ತವೆ. ಆದ್ದರಿಂದ ಈ ಪಾಪ ಎಂಬುದು ಬಹಳ ಹಾನಿಕಾರಕ. ನನ್ನ ಮತ್ತು ನಿಮ್ಮ ಜೀವನವನ್ನು ಸರ್ವನಾಶ ಮಾಡಬಲ್ಲದು. ಪಾಪವೆಂಬುದು ಹಾಗೆಯೇ. ಆ ಪಾಪವೆಂದ ಕೆಟ್ಟತನ ನನ್ನಲ್ಲಿದ್ದರೆ ಯಾವತ್ತೂ ನನ್ನ ಸಮಾಜವನ್ನು ಒಳ್ಳೆಯದಾಗಿ ನೋಡಲಿಕ್ಕೆ ಆಗಲ್ಲ. ಕೆಟ್ಟತನದ ಆ ಪಾಪ ಸ್ವರೂಪ ನನ್ನಲ್ಲಿ ಇದ್ದರೆ ಇವತ್ತು ಲೋಕದಲ್ಲಿ ಇತರರನ್ನು ನಾವು ಗೌರವಿಸಲಿಕ್ಕೆ ಸಾಧ್ಯವಿಲ್ಲ. ಬರೀ ನಮ್ಮ ದುರಾಸೆ, ಬರೀ ನಮ್ಮ ಆಸೆ, ಬರೀ ನಮ್ಮ ಅಭಿಲಾಷೆ, ನಮ್ಮ ಕೆಟ್ಟತನ ಇವುಗಳು ತುಂಬಿಕೊಂಡು ಒಂದು ದಿನ ಈ ಪಾಪದ ಕೂಪಕ್ಕೆ ನಾವು ಬೀಳುತ್ತೇವೆ. ಇದಕ್ಕಾಗಿ ಎಚ್ಚರದಿಂದ ಇರೋಣ. ಮುಂದೆ ದೇವರ ವಾಕ್ಯ ಹೇಳುತ್ತೆ, ಹಳೆಯ ಪಾಪಗಳಿಗಾಗಿ ಕ್ಷಮೆ ಬೇಡಿಕೋ. ಯಾಕೆ ದೇವರ ವಾಕ್ಯ ಹೀಗೆ ಹೇಳುತ್ತೆ? ಸಹೋದರ ಸಹೋದರರೇ, ಕೆಲ ವರ್ಷಗಳ ಹಿಂದೆ ನನ್ನ ಕಾಲಿಗೊಂದು ಚಿಕ್ಕ ಗಾಯವಾಗಿತ್ತು. ಆ ಗಾಯ ಸ್ವಲ್ಪ ಸಮಯದಲ್ಲಿ ಹೇಗೋದು ಗುಣವಾಯಿತು. ಆದರೆ ಪುನಃ 1.5 ವರ್ಷ ಜಾಸ್ತಿ ಆಗಿದೆ ಘಟನೆ ನಡೆದು ಪುನಃ ನನಗೆ ಅಲ್ಲಿ ಒಂದು ರೀತಿಯ ಗಾಯವಾಯಿತು, ಒಂದು ಸ್ವೆಲ್ಲಿಂಗ್ ಆಯಿತು. ನೋಡಿ ಚೆಕಪ್ ಮಾಡಿ ನೋಡ್ತೀನಿ, ಕಳೆದ ಮೊದಲನೇ ಬಾರಿ ಏನೋ ಕಾಲಿನೊಳಗೆ ಹೋದಂಥ ಒಂದು ಚಿಕ್ಕ ವಸ್ತುಲಿ ಉಳಿದುಕೊಂಡಿದೆ. ನೋಡಿ ಅದು ಸಾಯಲಿಲ್ಲ. ಅಲ್ಲಿ ಒಂದು ವಿಷಕಾರಕವಾಗಿ ಅದು ಪುನಃ ನನಗೆ ಆ ಗಾಯ ಜಾಸ್ತಿ ಆಗುವಂತೆ ಮಾಡಿದೆ. ಕೊನೆಗೆ ಆ ಉಳಿದ ಒಂದು ಚಿಕ್ಕ ಹೊತ್ತನ್ನು ತೆಗೆದ ಮೇಲೆ ನನ್ನ ಕಾಲಿನ ಗಾಯ ಸಂಪೂರ್ಣ ವಾಸಿಯಾಯಿತು. ಪಾಪ ಎಂಬುದು ಹಾಗೆಯೇ. ಪಾಪ ಎಂಬುದನ್ನು ನಾವು ನಮ್ಮ ಜೀವನದಲ್ಲಿ ಇಟ್ಟುಕೊಂಡ್ರೆ ಅದೆಷ್ಟೋ ಹಳೆ ಪಾಪಗಳಾಗಿರ್ಬೋದು. ನಾವು ಬಹುಶಃ ಚರ್ಚಿಗೆ ಹೋಗಿ ಪಾಪಕ್ಕೆ ಕ್ಷಮೆ ಬೇಡಿ ಇಲ್ಲದಿರಬಹುದು. ನಾವು ಖಂಡಿತವಾಗಿ ಆ ಸಂಸ್ಕಾರವನ್ನು ಸ್ವೀಕರಿಸದೆ ಇರಬಹುದು. ಆದರೆ ಪಾಪ ಎಂಬುದು ಎಲ್ಲಿಗೂ ಹೋಗಲ್ಲ. ಒಳಗಿಂದೊಳಗೆ ಅದು ಉಳಿದು ನಮ್ಮನ್ನು ಕೆಣಕಿಸ್ತಾ ಇರ್ತದೆ, ಕುಟುಕುತ್ತಾ ಇರುತ್ತದೆ, ನೋವು ಕೊಡ್ತಾ ಇರುತ್ತದೆ, ಇನ್ನೂ ಪಾಪಗಳನ್ನು ಮಾಡಲಿಕ್ಕೆ ಪ್ರೇರಣೆ ಕೊಡ್ತಾ ಇರುತ್ತೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಹಳೆ ಪಾಪಗಳನ್ನು ಎಲ್ಲವನ್ನು ಆ ಪಾಪಗಳಿಗಾಗಿ ಕ್ಷಮೆ ಬೇಡಿಕೋ. ಮಾಡಿದ ತಪ್ಪಾಗಿರ್ಬೋದು, ಪರವಾಗಿಲ್ಲ, ಕ್ಷಮೆ ಕೇಳುವುದು ನಿನಗೆ ಯಾವತ್ತೂ ಸಾಧ್ಯ. ಕ್ಷಮೆ ಕೊಡುವವರು ದೇವರು, ಪಾಪ ಮಾಡುವನು ನೀನು. ಯಾವಾಗ ದೇವರಲ್ಲಿ ಕ್ಷಮೆ ಕೇಳುತ್ತೀಯ, ದೇವರ ಆ ಪ್ರೀತಿ ನಿನಗೆ ಸಿದ್ಧವಿದೆ. ದುಂದುಗಾರ ಮಗನ ಆ ಒಂದು ಸಾಮತಿ ನಾವು ಕೇಳಿದ್ದೇವೆ.
ಆ ಎರಡನೇ ಮಗ ತಂದೆಯ ಬಳಿಗೆ ಹೋಗಿ ತನ್ನ ಪಾಲನೆಲ್ಲ ಪಡೆದುಕೊಂಡ. ದೂರದ ಊರಿಗೆ ಹೋದ. ಪಾಪ ಆತನಲ್ಲಿತ್ತು. ಪಾಪ ಆತನಲ್ಲಿತ್ತು. ಏನಾಯಿತು ಮುಂದೆ? ಆ ಪಾಪ ಆತನಲ್ಲಿ ಇರುವ ತನಕ ಅವನು ಕೆಟ್ಟ ಜೀವನವನ್ನು ನಡೆಸಿದ. ಹಣವನ್ನು ಪೋಲು ಮಾಡಿದ. ಸ್ನೇಹಿತರೊಂದಿಗೆ ಪಾರ್ಟಿ ಮಾಡಿದ. ಎಲ್ಲ ಹಣ ಹೋಯಿತು. ಬರಿಗೈಯಲ್ಲಿ ಇರುವ ದಿನ ಬಂತು. ಊಟಕ್ಕಿಲ್ಲ, ತಿಂಡಿಗಿಲ್ಲ, ಏನು ಮಾಡಲಿ? ನೋಡಿ, ಪಾಪ ಯಾವ ಪರಿಸ್ಥಿತಿಗೆ ಬರುತ್ತೆ. ಆದ್ದರಿಂದ ಇಂಥ ಒಂದು ಪಾಪ ಇಟ್ಕೊಂಡ್ರೆ ಏನಾಗತ್ತೆ? ಈ ಪಾಪ ನಿನ್ನಲ್ಲಿ ಇರುವ ತನಕ ನೀನು ನಿನ್ನ ತಂದೆ ಬಳಿಗೆ ಪುನಃ ಹೋಗಲ್ಲ, ನಿನ್ನವರ ಬಳಿಗೆ ಹೋಗಲ್ಲ. ಏನಾಯ್ತು, ಹೇಗೆ ಹೋಗಲಿ ಅಂತ ಅದನ್ನು ಬಿಟ್ಟು ನೀನು ಪಾಪದಲ್ಲೇ ತೊಳಲಾಡಿಕೊಂಡು ಸಾಹಿತ್ಯ. ಏನು ಪ್ರಯೋಜನ? ನಿನ್ನ ಜೀವನ ನಾಶ. ಇದೇ ದೇವರ ವಾಕ್ಯ ನಮಗೆ ಹೇಳುತ್ತೆ, ಹಳೆ ಪಾಪಗಳಿದ್ದರೆ ಕ್ಷಮೆ ಬೇಡಿಕೋ. ಇಗ್ಗರ್ಜಿಗೆ ಹೋಗಿ, ಚರ್ಚಿಗೆ ಹೋಗಿ ಒಳ್ಳೆ ಪಾಪಗಳಿಗೆ ಪ್ರಾಯಶ್ಚಿತ್ತ ಪಟ್ಟು ಕ್ಷಮೆಯನ್ನು ಬೇಡಿಕೋ ಗುರುಗಳಲ್ಲಿ. ಇದು ಬಹಳ ಮುಖ್ಯ. ಪಾಪ ನಿವೇದನೆಯ ಆ ಸಂಸ್ಕಾರವನ್ನು ಸ್ವೀಕರಿಸು. ಎಲ್ಲ ನಿನ್ನ ಪಾಪಗಳು ಕ್ಷಮಿಸಲ್ಪಡವು. ನೀನು ಪಶ್ಚಾತ್ತಾಪ ಪಟ್ಟುಕೊಳ್ಬೇಕು. ಅದಕ್ಕಾಗಿ ಪುನಃ ಮುತ್ತೆ ಹೇಳ್ತಾರೆ, ಪಾಪದ ಬಳಿಯಿಂದ ಓಡಿಬಿಡು, ಹಾವಿಗೆ ಹೆದರಿ ಓಡಿದಂತೆ. ನೀನು ದಾರಿಯಲ್ಲಿತ್ಯ, ಒಂದೇ ಸಮನಿಲ್ಲೋ ಹಾವು ಬಂದದ್ದು ನೀನು ನೋಡ್ತೀಯ, ಏನು ಮಾಡ್ತೀನಿ? ಅದು ಓಡಿ ಹೋಗುತ್ತೆ ಹೆದರಿಕೆಯಿಂದ. ಯಾಕಂದರೆ ನಿನಗೆ ಗೊತ್ತು ಈ ಹಾವಿನಲ್ಲಿ ವಿಷವಿದೆ, ಅದು ಕಚ್ಚಿದರೆ ನೀವು ಸಾಹಿತ್ಯ. ಅದಕ್ಕಾಗಿ ಅಪಾಯದಿಂದ ತಪ್ಪಿಸಿಕೊಳ್ಳಲು ನೀನು ಹಾವನ್ನು ನೋಡಿಕೊಂಡು ಓಡಿ ಹೋಗಿ ಬಿಡ್ತೀಯ. ದೇವರ ವಾಕ್ಯ ನಮಗೆ ಹೇಳುತ್ತೆ, ಪಾಪದ ಬಳಿಯಿಂದ ಓಡಿಬಿಡು. ಹಾವು ಕಚ್ಚಿದ್ರೂ ನೀನು ಬದುಕಬಹುದು. ಹಾವು ಕಚ್ಚಿದ್ರೂ ನಿನಗೆ ಕೊಡುವ ಆ ಒಂದು ಶುಶ್ರೂಷೆ ಚಿಕಿತ್ಸೆಯಿಂದ ಒಳ್ಳೆಯದಾಗ್ಬೋದು. ಆದರೆ ಸಹೋದರ ಸಹೋದರರೇ, ಪಾಪ ಎಂಬುದು ನಮ್ಮ ಹೃದಯದಲ್ಲಿ ಇರುವಾಗ ನಾವು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಃಕರಣದ ಆ ಒಂದು ಕರೆ ಎಚ್ಚರಿಸುತ್ತೆ ನಮ್ಮನ್ನು. ಪಾಪ ಮಾಡಿದ್ಯಾ, ಕ್ಷಮೆ ಬೇಡಿಕೋ, ಹೋಗು ಕ್ಷಮೆ ಬೇಡಿಕೋ. ಒಳಗಿನ ಆ ಧ್ವನಿ ನಿನ್ನ ಎಚ್ಚರಿಸ್ತಾ ಇರುತ್ತೆ. ಪಾಪ ಮಾಡಿದ್ಯಾ, ಕ್ಷಮೆ ಬೇಡಿಕೋ. ಅದೇ ದೇವರ ವಾಕ್ಯ ಹೇಳುತ್ತೆ, ಎಲ್ಲ ಪಾಪಗಳನ್ನು, ಹಳೆಯ ಪಾಪಗಳ ಕ್ಷಮೆ ಬೇಡಿಕೊಡು. ಪಾಪದ ಬಳಿಯಿಂದ ಓಡಿಬಿಡು. ಆ ಪಾಪದ ಬಳಿಗೆ ಪುನಃ ಸುಳಿಯಬೇಡ. ಆದದ್ದು ಆಗಿ ಹೋಗಿದೆ. ದುಂದುಗಾರ ಮಗ ಏನು ಮಾಡಿದ? ಯಾವಾಗ ಆತನಿಗೆ ತಿಳಿಯಿತು ತಾನು ಪಾಪ ಮಾಡಿದ್ದೇನೆ, ತಂದೆಯನ್ನು ನೋಯಿಸಿದ್ದೇನೆ, ಆತನು ಅದೇ ಗಳಿಗೆಯಲ್ಲಿ ಪಾಪವನ್ನು ತ್ಯಜಿಸ್ತಾನೆ. ಪಾಪವನ್ನು ಬಿಟ್ಟು ಆತನು ಎದ್ದು ತಂದೆ ಬಳಿಗೆ ನಡೆಯುತ್ತಾನೆ. ತಂದೆ ಬಳಿಗೆ ಹೋಗಿ ಹೇಳ್ತಾನೆ, ಅಪ್ಪ ನಾನು ತಪ್ಪನ್ನು ಮಾಡಿರುವೆ, ನಾನು ತಪ್ಪು ಮಾಡಿರುವೆ ಅಪ್ಪ, ಪಾಪವನ್ನು ನಾನು ಮಾಡಿರುವೆ, ಕ್ಷಮಿಸು. ನಾನು ಇವತ್ತು ನಿನ್ನ ಮಗನಾಗಿ ಇಲ್ಲಿ ಬದುಕಲು ಯೋಗ್ಯನಲ್ಲ. ಆದರೆ ನಿನ್ನ ಕೆಲಸದ ಆಳುಗಳಲ್ಲಿ ಒಬ್ಬನಾಗಿ ನನ್ನ ಸ್ವೀಕರಿಸಪ್ಪ. ಅಷ್ಟೇ ಸಾಕು ನನಗೆ. ಪಾಪ ಮಾಡಿದ್ದೀನಿ, ಪಾಪ ಬಿಟ್ಟು ಬಂದಿದ್ದೇನಪ್ಪ. ಪಾಪವನ್ನು ಬಿಟ್ಟು ಓಡಿದ. ಆ ಪಾಪದ ಹಾವಿನ ಬಳಿಗೆ ಅವನು ನಿಲ್ಲಿಲ್ಲ ಅಲ್ಲಿ. ಸೋದರ ಸೋದರರೇ, ಇದೇ ದೇವರ ವಾಕ್ಯ ನಮಗೆ ಹೇಳ್ತೆ, ಪಾಪ ಮಾಡಿರ್ಬೋದು, ನಾನು ಮಾಡಿರ್ಬೋದು, ನೀವು ಮಾಡಿರ್ಬೋದು. ಆದರೆ ಆ ಪಾಪದ ಹಾವಿನ ಬಳಿಗೆ ಹತ್ತಿರ ನಾವು ನಿಲ್ಲೋದು ಬೇಡ. ಪುನಃ ಅದು ನಮ್ಮನ್ನು ಕಚ್ಚಬಹುದು. ಅಪಾಯದಲ್ಲಿದ್ದೇವೆ, ಹೇಳೋಣ, ಅಲ್ಲಿಂದ ನಡೆದು ದೂರ ಹೋಗೋಣ.
ಪ್ರೀತಿಸುವಂಥ ತಂದೆ ಬಳಿಗೆ ಹೋಗೋಣ, ಹೇಳೋಣ, ಅಪ್ಪ ನಾನು ತಪ್ಪು ಮಾಡಿದ್ದೀನಿ, ಆ ಪಾಪವಿಂದ ಹಾವಿನಿಂದ ಕಚ್ಚಿಸ್ಕೊಂಡಿದ್ದೀನಪ್ಪ, ಪಾಪದ ವಿಷ ನನ್ನಲ್ಲಿದೆ, ಅಪ್ಪ ನಿನ್ನ ಮಗನ ಆ ಪವಿತ್ರ ರಕ್ತದಿಂದ ನನ್ನನ್ನು ಶುದ್ಧೀಕರಿಸುವಪ್ಪ, ಶುದ್ಧೀಕರಿಸು, ಈ ಪಾಪ ನನಗೆ ಬೇಡ, ಈ ಪಾಪದಿಂದ ನನ್ನ ಜೀವನ ಹಾಳಾಗುತ್ತಿದೆ, ನಾನು ಹೊಸ ಜೀವನ ಜೀವಿಸಬೇಕು, ಇನ್ನು ಮುಂದೆ ಹೋಗಲ್ಲ, ಆ ಪಾಪ ಎಂಬ ಹಾವಿನ ಬಳಿಗೆ ನಾನು ಸುಳಿಯಲ್ಲಪ್ಪ, ನನ್ನನ್ನು ರಕ್ಷಿಸು. ದೇವರಲ್ಲಿ ಹೇಳೋಣ, ನಾವು ಹೊಸ ಜೀವನದೆಡೆಗೆ ಸಾಗೋಣ. ಸಹೋದರ ಸಹೋದರರೇ, ಬಹಳ ಮುಖ್ಯ. ದೇವರ ವಾಕ್ಯ ನಮಗೆ ಮುಂದೆ ಹೇಳುತ್ತೆ, ಅದರ ಸಮೀಪಕ್ಕೆ ನೀನು ಹೋದರೆ ಪುನಃ ಅದರ ಹಲ್ಲುಗಳು ಕೇಸರಿಯ ಕೋರೆಯಂತಿವೆ, ಮಾನವನ ಪ್ರಾಣವನ್ನು ತೆಗೆದು ಬಿಡ್ತವೆ. ಪಾಪ ಅಷ್ಟು ಭಯಂಕರ, ಮನುಷ್ಯ ಜೀವನವನ್ನೇ ಹಾಳು ಮಾಡುತ್ತೆ. ಒಂದು ಗಳಿಗೆಯ ಹುಚ್ಚು, ಒಂದು ಗಳಿಗೆಯ ಹುಚ್ಚು. ನಿನ್ನೆ ನಾನು ದೂರದರ್ಶನದಲ್ಲಿ ನೀಡಿದ ಇನ್ನೊಂದು TV9ನಲ್ಲಿ ನೋಡಿದೆ ಇನ್ನೊಂದು ಘಟನೆ. ಬೆಂಗಳೂರಿನಲ್ಲಿ ನಡೆದಂಥ ಘಟನೆ. ಮಂಗಳೂರು ಮೂಲದ ಒಬ್ಬ ಯುವಕ ತನ್ನ ತಂದೆ ತಾಯಿಗಳನ್ನು ಕೊಂದು ಬಿಟ್ಟ. ನೋಡಿ ಪಾಪ ಎಷ್ಟು ಭಯಂಕರ, ಯಾವುದು ಆತನಲ್ಲಿರುವ ಪಾಪ. ಈತನು ಹುಡುಕನಾಗಿದ್ದನು. ಈ ಅಮಲು ಪದಾರ್ಥ ಇದ್ದಿದ್ದ ಒಂದು ಆತನಿರುವ ಆಸೆ, ಅದೇ ವಿಷಕಾರಕ ಹಾವು, ಅಮಲು ಸೇವನೆ. ಈ ಚಟಕ್ಕೆ ಬಲಿಯಾದವನು ಆತ. ತಂದೆ ತಾಯಿಗಳನ್ನು ಪ್ರೀತಿ ರಕ್ಷಿಸಬೇಕಾದವನು. ಆ ತಂದೆ ತಾಯಿಗಳು ದುಡಿದು ಈತನಿಗೋಸ್ಕರ ಎಲ್ಲವನ್ನು ಮಾಡಿದ್ರು. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳದ ಈ ಮಗ ತಂದೆ ತಾಯಿಗಳನ್ನು ರಾಡುಗಳಿಂದ ಬಡಿದು ಸಾಯಿಸಿದ. ಮಗ ತಂದೆ ತಾಯಿಗಳನ್ನು ರಾಡಿನಿಂದ ಬಡಿದು ಸಾಯಿಸಿದ. ಎಂತಹ ದುರಂತ ನೋಡಿ, ಎಂತಹ ದುರಂತ ನೋಡಿ. ತಾಯಿ ತಂದೆ ಮಕ್ಕಳನ್ನು ಎಷ್ಟು ಪ್ರೀತಿಸ್ತಾರೆ. ಆದರೆ ಈ ಮಗನಲ್ಲಿರುವ ಆ ಪಾಪವೆಂಬ ವಿಷ ಎಷ್ಟು ಹಾನಿಕಾರಕ. ಆ ಪಾಪವೆಂಬ ವಿಷದ ಹಲ್ಲುಗಳಿಂದ ಈ ತಂದೆ ತಾಯಿ ಕೊಚ್ಚಿಸಿಕೊಂಡು ಸತ್ತೋದಂದರೆ ಅವರನ್ನು ಕೊಂದು ಬಿಟ್ಟರು. ಇದೇ ಕ್ರೂರತನ. ಪಾಪ ಎಂಬುದೊಂದು ಕ್ರೂರ ಪ್ರಾಣಿ ಇದ್ದಂತೆ, ವಿಷಕಾರಕ ಪ್ರಾಣಿ ಇದ್ದಂತೆ. ಯಾವಾಗ ನಿನ್ನನ್ನು ಕಚ್ಚುತ್ತೆ, ಯಾವಾಗ ನಿನ್ನನ್ನು ಭಕ್ಷಿಸುತ್ತೆ, ಯಾವಾಗ ನಿನ್ನನ್ನು ಸಾಯಿಸುತ್ತೆ ಎಂಬುದು ನಿನಗೆ ಗೊತ್ತಿಲ್ಲ. ಪಾಪದ ಬಗ್ಗೆ ಎಚ್ಚರದಿಂದಿರೋಣ. ಮಾನವನ ಪ್ರಾಣವನ್ನು ತೆಗೆದು ಬಿಡ್ತದೆ. ಎಲ್ಲ ಅಕ್ರಮ ಇಬ್ಬಾಯ ಕತ್ತಿಗೆ ಸಮಾನ ಮಾಯವಾಗುವುದಿಲ್ಲ, ಅದರ ಹೊಡೆತದಿಂದಾದ ಗಾಯ. ಕತ್ತಿಯಿಂದ ಮಾಡಿದ ಗಾಯ ವಾಸಿ ಆಗ್ಬೋದು, ಅದರ ಗುರುತು ಮಾಸಿ ಹೋಗ್ಬೋದು. ಆದರೆ ಪಾಪದಿಂದ ಮಾಡುವಂಥ ಗಾಯಗಳನ್ನು ಅದು ಖಂಡಿತ ಗುಣಪಡಿಸಲಿಕ್ಕೆ ತುಂಬ ಕಷ್ಟ. ಆ ಗಾಯಗಳು ಒಳಗಾಯಗಳು ಬಿಡ್ತವೆ. ಆದ್ದರಿಂದ ಪಾಪ ಎಂಬುದನ್ನು ನಮ್ಮಲ್ಲಿ ಇರೋ ತನಕ ಯಾವತ್ತೂ ನಾವು ಸಂತೋಷದಿಂದ ಬದುಕಲಿಕ್ಕೆ ಸಾಧ್ಯವಿಲ್ಲ. ಸಹೋದರ ಸಹೋದರರೇ, ಜೀವನದ ಬಗ್ಗೆ ಯೋಚಿಸೋಣ. ಅದೆಷ್ಟೋ ಜನರು ನಾವು ನಮ್ಮಲ್ಲಿ ದ್ವೇಷ ಇಟ್ಟುಕೊಂಡಿರ್ತೀವಿ, ಅದೊಂದು ಹಾವು. ಕೋಪ ಇಟ್ಕೊಳ್ತೀವಿ, ಅದು ಒಂದು ವಿಷಕಾರಕ ಹಾವು. ಸ್ವಾರ್ಥವನ್ನು ಇಟ್ಕೊಳ್ತೀವಿ, ಅದು ವಿಷಕಾರಕ ಹಾವು. ಮತ್ಸರೆಂಬ ಆ ವಿಷಕಾರಕ ಹಾವನ್ನು ಇಟ್ಕೊಳ್ತೀವಿ. ಈ ಲೌಕಿಕ ಆಸೆ ಎಂಬ ವಿಷದ ಹಾವುಗಳನ್ನು ನಾವು ಇಟ್ಕೊಳ್ತೀವಿ. ಇದೆಲ್ಲವೂ ನಮ್ಮನ್ನು ನಾಶ ಮಾಡುತ್ತೆ. ಚಿಂತಿಸೋಣ, ಯೋಚಿಸೋಣ,
ಅವಲೋಕನ ಮಾಡಿಕೊಳ್ಳೋಣ. ನಮ್ಮ ಜೀವನದಲ್ಲಿ ಎಲ್ಲಿ ತಪ್ಪಿದ್ದೇವೆ, ಎಲ್ಲಿ ನಮ್ಮಲ್ಲಿ ಪಾಪ ಉಳಿದುಕೊಂಡಿದೆ ಒಳಗೆ, ಎಲ್ಲ ಪಾಪಗಳನ್ನು ತ್ಯಜಿಸಿಬಿಡೋಣ. ಪಾಪಗಳಿಂದ ದೂರವಾಗೋಣ, ಶುದ್ಧ ಹೃದಯಗಳಾಗೋಣ. ದೇವರ ಆ ಶಕ್ತಿ ನಮ್ಮಲ್ಲಿ ಪ್ರಜ್ವಲಿಸಲಿ, ಒಳ್ಳೆತನ ನಮ್ಮಲ್ಲಿ ಪ್ರಜ್ವಲಿಸಲಿ. ನಾವು ಲೋಕಕ್ಕೆ ಬೆಳಕು ಕೊಡಬೇಕಾದವರು, ನಾವು ಲೋಕಕ್ಕೆ ಕತ್ತಲೆ ಕೊಡುವವರಲ್ಲ. ನಾವು ಲೋಕಕ್ಕೆ ಜೀವವನ್ನು ಕೊಡಬೇಕಾದವರು, ವಿಷವನ್ನು ಕೊಟ್ಟು ಸಾಯಿಸುವವರಲ್ಲ. ಇದು ನಮ್ಮ ಜೀವನ. ಲೋಕಕ್ಕೆ ಬೆಳಕು ನಾವು, ಲೋಕಕ್ಕೆ ನಾವು ಜೀವನ ಕೊಡಬೇಕಾದವರು. ಒಳ್ಳೆಯ ಜೀವನವನ್ನು ನಡೆಸೋಣ. ಇದರ ಮೂಲಕ ಪಾಪವನ್ನು ಜಯಿಸಿ ಈ ಲೋಕದಲ್ಲಿ ಒಳ್ಳೆಯ ಬದುಕು ಸಾಧ್ಯ ಇದೆ ಎಂಬುದನ್ನು ನಮ್ಮ ಜೀವನದಲ್ಲಿ ನಿರೂಪಿಸೋಣ. ಇದಕ್ಕಾಗಿ ದೇವರಲ್ಲಿ ಒಂದುಗಳಿಗೆ ಪ್ರಾರ್ಥಿಸೋಣ. ದಯಾಮಯಿ ದೇವರೇ, ಪಾಪವೆಂಬ ವಿಷ ಸರ್ಪದ ಆ ನೆರಳಲ್ಲಿ ನಾವು ಅನೇಕ ಬಾರಿ ಜೀವಿಸ್ತೇವೆ. ನಮ್ಮ ಎದುರಲ್ಲಿ, ನಮ್ಮ ಹಿಂದುಗಡೆ, ನಮ್ಮ ಎಡದಲ್ಲಿ, ನಮ್ಮ ಬಲಗದಲ್ಲಿ ಯಾವಾಗ ಯಾವ ಹಾವು ಇರುತ್ತೆ. ಇದು ಕೇವಲ ಹೊರಗಡೆ ಮಾತ್ರವಲ್ಲ, ನಮ್ಮ ಒಳಗಿನ, ನಮ್ಮ ಆತ್ಮದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ಈ ವಿಷಕಾರಕ ಹಾವುಗಳನ್ನು ಇಟ್ಟುಕೊಂಡು ನಮ್ಮ ಜೀವನವನ್ನು ನಾವು ಹಾಳು ಮಾಡ್ತಿದ್ದೇವೆ. ಈ ಪರಿಸ್ಥಿತಿಯಿಂದ ನಮ್ಮನ್ನು ರಕ್ಷಿಸಿ ಸ್ವಾಮಿ. ನಾವೆಲ್ಲರೂ ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ಪಾಪದಿಂದ ಹೊರಗೆ ಬಂದು ಆ ದುಂದುಗಾರ ಮಗನಂತೆ ಹೊಸ ಜೀವನವನ್ನು ನಡೆಸಲು ಶಕ್ತಿ ನೀಡಿರಿ ದೇವ. ಯಾವತ್ತೂ ನಾವು ಪಾಪಿಗಳಾಗಿ ಬದುಕೋ ಇಚ್ಛೆ ನಮಗಿಲ್ಲ. ನಾವು ಒಳ್ಳೆಯವರಾಗಬೇಕು. ಆ ಒಂದು ಹಂಬಲದಿಂದ ನಿಮ್ಮ ನಿಜವಾದ ಭಕ್ತರಾಗಿ ಜೀವಿಸಲಿಕ್ಕೆ ನಮಗೆ ಶಕ್ತಿಯನ್ನು ನೀಡಿರೆಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೇನ್.